ಮಂಗಳೂರಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ಕೋಡಿಯಲ್ಬೈಲ್ನಲ್ಲಿರುವ ಕೆನರಾ ಕಾಲೇಜಿನಲ್ಲಿ ಶಿಕ್ಷಕರ ದಿನಾಚರಣೆ ಮತ್ತು ಮೊಸರು ಕುಡಿಕೆ ಉತ್ಸವ ಕಾಲೇಜಿನ ಆವರಣದಲ್ಲಿ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕೆವಿ ಮಾಲಿನಿ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಇಂತಹ ಅದ್ದೂರಿಯಾದ ಕಾರ್ಯಕ್ರಮವನ್ನು ಆಯೋಜಿಸಿದ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಿದರು. ಹುಟ್ಟಿದ ಮಗು ಮತ್ತು ತಾಯಿಯ ಸಂಬಂಧ ಎಷ್ಟು ಪವಿತ್ರವೋ ಗುರು ಶಿಷ್ಯರ ಸಂಬಂಧವೂ ಕೂಡ ಅಷ್ಟೇ ಪವಿತ್ರ ಎಂದು ಹೇಳಿದರು. The relationship between a teacher and a student is the most beautiful one. Once you take birth, the bonding between a child and the mother will develop instantaneously. But this relationship between a teacher and a student, it takes time to develop. But once it develops, it will live for a lifetime. The role of a teacher is akin to the role of parents. The parents' responsibility doesn't cease once the children grow up. Only the nature of the responsibility changes. Likewise, the role of a teacher also doesn't change. As you know, students, we have 15 educational institutions under Canara, starting from Balwadi to Degree College and Engineering College. Whenever we heads of institutions meet, we exchange our experiences as heads of institutions and teachers. ನಂತರ ಕಾಲೇಜಿನ ವಿದ್ಯಾರ್ಥಿಗಳು ಗುರು ಶಿಷ್ಯರ ಸಂಬಂಧ ಮತ್ತು ನಮ್ಮ ಜೀವನದಲ್ಲಿ ಗುರುವಿಗಿರುವ ಮಹತ್ವದ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. Students across the country celebrate this day to pay respect and thank their teachers. Teachers are the backbone of our society. They spearhead change by shaping and building students' personality and making them ideal citizens of the country. ನನಗೆ ಏನೂ ಅರಿಯದ ಒಂದು ಪಸುಳೆಯಾಗಿದ್ದಾಗ ನನಗೆ ಭಾಷೆಯನ್ನು ಕಲಿಸಿದವಳು ನನ್ನ ತಾಯಿ. ಅವಳು ನನ್ನ ಪ್ರಥಮ ಗುರು. ನಂತರ ಒಂದು ಉತ್ತಮವಾದಂತಹ ಮಾರ್ಗದಲ್ಲಿ ನನ್ನನ್ನು ಕರೆದುಕೊಂಡು ಹೋಗುವವರು ಒಂದಾ ನನ್ನ ತಂದೆ ಅಥವಾ ನನ್ನ ಹೆತ್ತವರು. ಆದರೆ ನನ್ನ ಪಾಲಿಗೆ ಅದು ಹೆತ್ತವರು. ಅವರು ನನ್ನ ದ್ವಿತೀಯ ಗುರು. ಮುಂದೆ ನನ್ನನ್ನು ಶಾಲೆಗೆ ಸೇರಿಸ್ತಾರೆ, ಅಂಗನವಾಡಿಗೆ ಸೇರಿಸ್ತಾರೆ. ಅಂಗನವಾಡಿಯಲ್ಲಿ ಟೀಚರ್ ಮಾತ್ರ ನನ್ನ ಗುರು ಅಲ್ಲ, ಆಯಿಯೂ ಕೂಡ ನನ್ನ ಗುರು. ಯಾಕಂದ್ರೆ ನಾನು ಬಿದ್ದಾಗ, ನಾನು ಎಡವಿದಾಗ ನನ್ನ ಕೈ ಎತ್ತಿ ಹಿಡಿದು ಹೀಗೆ ಮಾಡಬೇಡ ಎಂದು ಹೇಳುವವಳು ಕೂಡ ಅವಳು. ಆದ್ದರಿಂದ ಅವಳು ಕೂಡ ನನ್ನ ಗುರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ಕ್ಷೇಮ ಪಾಲನಾಧಿಕಾರಿಗಳಾದ ಪ್ರೊಫೆಸರ್ ಸಂಧ್ಯಾ ಬಿ, ಡಾಕ್ಟರ್ ಭುವನ ರಾಮಚಂದ್ರ, ಪ್ರೊಫೆಸರ್ ಅನಸೂಯ ಭಾಗವತ್, ವಿದ್ಯಾರ್ಥಿ ನಾಯಕ ಬಿ ಅಮಿತ್ ಪ್ರಭು, ಉಪನಾಯಕಿ ಹರ್ಷಿತಾ ಶೆಟ್ಟಿ, ಸೆಕ್ರೆಟರಿ ಹರ್ಷಿತಾ ಬಿಪಿ, ಜಾಯಿಂಟ್ ಸೆಕ್ರೆಟರಿ ಹನೀಶ್ ಕೆವೈ, ಅಧ್ಯಾಪಕರು ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ಇದೇ ವೇಳೆ ಶಬರಿ ಚೆಂಡೆ ಮತ್ತು ವಿದ್ಯಾರ್ಥಿನಿಯರ ನೃತ್ಯ ನೆರೆದಿದ್ದವರ ಮನಸೂರೆಗೊಂಡಿತು. ವಿದ್ಯಾರ್ಥಿಗಳು ಮೊಸರು ಕುಡಿಕೆ ಒಡೆದು ಮತ್ತು ಪರಸ್ಪರ ಬಣ್ಣದ ನೀರು ಎರಚಿಕೊಂಡು ಸಂಭ್ರಮ ಪಟ್ಟರು. ಪವನ್ ಕಾಚಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.